ನಮಸ್ಕಾರ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ಸೊ ತಾರೆಗಳು ಅಂತ ಹೇಳಿದರೆ ಆಕಾಶದಲ್ಲಿರಬೇಕಂತೆ, ಪ್ರತಿಭೆಗಳು ಅಂತ ಹೇಳಿದರೆ ವೇದಿಕೆ ಮೇಲೆ ಇರಬೇಕಂತೆ. ಪ್ರತಿಭೆಗಳು ಅಂತ ಹೇಳಿದರೆ ಅವರಿಗಿರುವಂತಹ ಶಕ್ತಿಯೇ ಅಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಎಪಿಸೋಡ್ಸ್ಗಳಾಗಿದೆ, ನೀವು ಕೂಡ ಇಷ್ಟಪಟ್ಟಾಗಿದೆ. ಹಾಗಾಗಿ ನೀವು ಇಷ್ಟಪಟ್ಟಂತಹ ಪ್ರತಿಭೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡುವಂತಹ ಅವಕಾಶ. ಈ ಎಪಿಸೋಡ್ನಲ್ಲೂ ಸಾಕಷ್ಟು ಟ್ಯಾಲೆಂಟೆಡ್ ಮಕ್ಕಳು ಬರ್ತಾರೆ, ಎಂಟರ್ಟೈನ್ ಮಾಡ್ತಾರೆ. ನೀವು ಮನೋರಂಜನೆಯನ್ನು ತಗೊಳ್ಳಿ, ಅದರ ಜೊತೆಗೆ ಅವರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಈ ವೇದಿಕೆಯನ್ನು ತುಳಿದಂತಹ ಮಕ್ಕಳು ದೊಡ್ಡ ದೊಡ್ಡ ವೇದಿಕೆ ಹತ್ತಬೇಕು, ಅದು ನಮ್ಮ ದೊಡ್ಡ ಆಸೆ. ಸೊ ಫಸ್ಟ್ ಪರ್ಫಾರ್ಮರನ್ನು ಕರೆದೇ ಬಿಡೋಣ. ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ತುಂಬ ಸ್ಪೆಷಲ್, ಪುಣ್ಯಕೋಟಿ ಥರ ಕೋಟಿ ಪುಣ್ಯವನ್ನು ಗಳಿಸಿ ಅದ ನಂತರ ದೇವಿಯಾಗಿ ಈಗ ಶಾರದೆಯ ಸ್ತುತಿ ಮಾಡ್ತಾ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಸಾನ್ವಿ ಫ್ರಮ್ ಕಾವೂರು. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹಾಯ್ ಸಾನ್ವಿ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಷ್ಟು ಚೆನ್ನಾಗಿದ್ದೀರಿ? ತುಂಬ. ಡೈಲಿ ಒಂದೊಂದು ಚೇಂಜಸ್ ಇರುತ್ತಲ್ಲ. ಮೊನ್ನೆ ಪುಣ್ಯಕೋಟಿ, ಮೊನ್ನೆ ದೇವಿ, ಇವತ್ತು ಶಾರದೆ. ಸೊ ಯಾವ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದದ್ದು? ದೇವಿ. ಯಾಕೆ ದೇವಿ ಇಷ್ಟ ಆದದ್ದು? ನಂಗೆ ಇಷ್ಟ ಅದು. ನಿಮ್ಗೆ ಇಷ್ಟನಾ? ನೀವು ನಿಂತಾಗೆಲ್ಲ ಹೀಗೆ ಅಲ್ಲಾಡ್ತಿರ್ತೀರಲ್ಲ, ಯಾಕೆ? ಅದು ನನಗೆ ಇಷ್ಟ. ಅದು ಸಹ ಇಷ್ಟನಾ? ಓಕೆ. ಸೊ ಸಾನ್ವಿ, ಇವತ್ತು ಸೂಪರಾಗಿ ರೆಡಿ ಹಾಕೊಂಡು ಬಂದಿದ್ದೀರಿ. ಶಾರದೆ ಅಂತ ಹೇಳಿದರೆ ಯಾವುದಕ್ಕೆ ಸಂಬಂಧಪಟ್ಟ ದೇವಿ ಗೊತ್ತಾ? ಇಲ್ಲ. ಇಲ್ವಾ? ಶಾಲೆಯಲ್ಲಿ ಶಾರದೆ ಅಂತ ಯಾಕೆ ಹೇಳ್ತಾರೆ? ಓದುದು, ವಿದ್ಯೆ ಎಲ್ಲ ಅಥವಾ ಕಲೆ ಪ್ರತಿಯೊಂದು ಕೂಡ ಶಾರದೆ ದೇವಿಗೆ ಅಲ್ವಾ? ಸೊ ನಿಮಗೆ ಶಾರದೆ ದೇವಿ ಅಂದರೆ ಇಷ್ಟನಾ? ಹಾಂ. ಓಕೆ. ಇವತ್ತು ಯಾರು ನಿಮ್ಮನ್ನು ರೆಡಿ ಮಾಡಿದ್ದು? ಅಮ್ಮ. ಅಮ್ಮ ರೆಡಿ ಮಾಡಿದ್ರಾ? ಸೊ ಎಷ್ಟು ಟೈಮ್ ತೊಗೊಂಡ್ರು ರೆಡಿ ಮಾಡಲಿಕ್ಕೆ?
ಅದು ನಾನು ಟಿ ವಿ ನೋಡಿಕೊಂಡು ರೆಡಿ ಮಾಡಿದ್ದು. ಓ, ನೀವು ಟಿ ವಿ ನೋಡ್ತಿದ್ರು, ಅಮ್ಮ ರೆಡಿ ಮಾಡ್ತಿದ್ರಾ? ಹಾ. ಹಾ. ಸೊ ನೀವು ಡಾನ್ಸ್ ಮಾಡಿದ್ದು ಟಿವಿಯಲ್ಲಿ ನೀವು ನೋಡಿದ್ದೀರಿ ಅಲ್ವಾ? ಹಾ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಡಾನ್ಸ್ ಮಾಡಿದ್ದನ್ನು ನೋಡಿ? ನನಗೆ ತುಂಬ ಖುಷಿ ಅನಿಸ್ತು. ಖುಷಿ ಅನ್ನಿಸ್ತಾ? ಹಾ. ಸೊ ಟಿವಿಯಲ್ಲಿ ಎಷ್ಟು ಸರ್ತಿ ನೋಡಿದ್ದೀರಿ? ನಾನು ಒನ್ ಟೈಮ್ ನೋಡಿದ್ದೀರಾ? ಸೊ ಹಾ. ಫೇಸ್ಬುಕ್ಕಲ್ಲಿ ಎಷ್ಟು ಟೈಮ್ ನೋಡಿದ್ದೀರಿ? ನೋಡ್ಲಿಲ್ವಾ? 4 times. 4 times. ಓಕೆ. ಸೊ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮ್ ನೋಡ್ತಾನೆ ಇರಿ, ಓಕೆನಾ? ಹಾ. ಓಕೆ. ಸೊ ಸಾನ್ವಿ, ಇವತ್ತೊಂದು ಸ್ಪೆಷಲ್ ಇದೆ, ಏನು ಹೇಳಿ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಚೋಕ್ ಮಾಡಿದ್ದು. ನೀವು ಸ್ಪಂದನ ಬಿಟ್ಟು ಬೇರೆಲ್ಲೋ ಹೋಗಿದ್ದೀರಂತ, ಎಲ್ಲಿ ಹೋಗಿದ್ದೀರಿ? ಸುವರ್ಣ ಸೂಪರ್ ಸ್ಟಾರ್. ಹೌದಾ? ಯಾಕೆ ಹೋದ್ರಿ ಸುವರ್ಣ ಸೂಪರ್ ಸ್ಟಾರ್ಗೆ? ಕರೆದಿದ್ರು ಅದಕ್ಕೆ ಹೋಗಿದ್ದೀರಲ್ಲ? ಶೂಟಿಂಗಿಗೆ ಶೂಟಿಂಗ್ ಹೋಗಿದ್ದೀರಾ? ಹಾ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಫುಲ್ ಸ್ಟಾರ್ ಅಲ್ವಾ ನೀವು? ಫುಲ್ ಮಿಂಚಿಂಗ್ ಅಲ್ವಾ? ಹಾ. ಸೊ ಏನೆಲ್ಲ ಸಿಕ್ತು ಅಲ್ಲಿ ಹೋಗಿ? ನನಗೆ ಗ್ಯಾಸ್ ಸ್ಟವ್ ಮತ್ತೆ ಸೈಕಲ್ ಸಿಕ್ಕಿತ್ತು. ಗ್ಯಾಸ್ ಸ್ಟವ್ ಸಿಕ್ಕಿತಾ? ಹಾ. ಎಲ್ಲಿಟ್ಟಿದ್ದೀರಾ ಅದನ್ನು? ಅದ ಮನೆಯಲ್ಲಿದೆ. ಬರುವಾಗ ತಗೊಂಬರುದಲ್ವಾ? ಇಲ್ಲ, ಯಾಕೆ ನಿಮ್ಮ ಮನೇಲಿ ಒಂದಿಲ್ವಾ ಗ್ಯಾಸ್ ಸ್ಟವ್? ಇದೆ ಮತ್ತೆ ಎರಡು ಕೂಡ. ಎರಡು ಎಂತಕ್ಕೆ? ನಂಗೆ ಬೇಕಿತ್ತು ಹಾಗೆ. ನಿಂಗೆ ಬೇಕಿತ್ತಾ? ಓಕೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲಿ ಎಷ್ಟು ಜನ ಇದ್ರು? ಯಾರ ಜೊತೆ ಎಲ್ಲ ಹೋಗಿದ್ರಿ? ನಾನು ನನಗೆ ಅಲ್ಲಿ ಹೋಗಿ ತುಂಬ ಖುಷಿ ಆಯ್ತು. ಖುಷಿ ಆಯ್ತಾ? ಹಾ. ಹಾ. ಸೊ ಅಮ್ಮ ಹೇಗಿದ್ರು ಅಲ್ಲಿ? ಅಮ್ಮ ಚೆನ್ನಾಗಿದ್ರು. ಚೆನ್ನಾಗಿದ್ರಾ? ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಲ್ಲ? ಚೂರು ಟೆನ್ಷನ್ ಮಾಡಿದಾರಾ? ಓಕೆ. ಹೌದು. ಸೊ ಎಪಿಸೋಡ್ ನೋಡಿದ್ದೀರಾ ನೀವು? ಹಾ. ಹೇಗಿತ್ತು ಎಪಿಸೋಡ್? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನೀವು ಹಾ. ಮತ್ತೆ ನಿಮ್ಮಮ್ಮ ತುಂಬ ಮುದ್ದಾಗಿ ಕಾಣ್ತಿದ್ರಿ. ಸೊ ಸುವರ್ಣ ಅಲ್ಲ, ಎಲ್ಲ ಚಾನಲಲ್ಲೂ ನೀವು ಹೋಗ್ಬೇಕು, ಓಕೆನಾ? ಹಾ. ಹಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನಾನು ಕಾರ್ಯಕ್ರಮ ಶುರು ಮಾಡುವಾಗಲೇ ಹೇಳಿದೆ, ಈ ವೇದಿಕೆ ಹತ್ತು ಉಳಿದವರು ದೊಡ್ಡ ದೊಡ್ಡ ವೇದಿಕೆ ಹತ್ತಬೇಕು ಅಂತ. ಸೊ ಖುಷಿ ಆಯಿತು. ಸುವರ್ಣದಲ್ಲಿ ಸ್ಟಾರ್ ಆಗಿ ಮಿಂಚಿದಂತಹ ಸಾನ್ವಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಅದರ ಜೊತೆಗೆ ಈಗ ಒಂದು ಸಾಂಗ್ ಕೇಳುವಂಥ ಟೈಮು. ಸೊ ಸಾಂಗ್ ಕೇಳುವಾಗ ಒಂದು ರೀತಿಯ ಧ್ಯಾನ ಮಾಡ್ತಾ ಇರಬೇಕು, ಆಗ ಮಾತ್ರ ಆ ಸಾಂಗು ಅರ್ಥ ಆಗುತ್ತೆ, ಆ ಸಾಂಗ್ನ ಫೀಲು ಕೂಡ ನಮಗೆ ತಾಗುತ್ತೆ. ಸೊ ಹಾಗಾಗಿ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ ಧ್ಯಾನ್ ಫ್ರಮ್ ಮ್ಯಾಂಗ್ಳೂರ್. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. Is owned by Karthik. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ಮಲ್ಲೆ ಹೂ ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂ ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು
ಬರೆಯಲಾರ. This track is owned by Karthik. ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ. ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ. ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಆಡುವಂತೆ. ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಆಡುವಂತೆ. ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಧನ್ಯವಾದಗಳು. ಹಾಯ್ ಧ್ಯಾನ್, ಆಯ್ ಮ್ಯಾಮ್. ಹೇಗಿದ್ದೀರಿ? ಚೆನ್ನಾಗಿದ್ದೆ. ಎಷ್ಟು ಚೆನ್ನಾಗಿದ್ದೀರಿ? ತುಂಬ ಚೆನ್ನಾಗಿ. ತುಂಬ ಚೆನ್ನಾಗಿದ್ದೀರಾ? ನಾನು ಇವತ್ತು ನಿಮ್ಮ ಹತ್ರ ಮಾತಾಡೋದಿಲ್ಲ. ಯಾಕೆ ಹೇಳಿ? ಇವತ್ತು ನಿಮ್ಮ ಅಮ್ಮನ ಹತ್ರ ಮಾತಾಡು ಅಂತ ನನಗೆ ಭಾರಿ ಆಸೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಿಮ್ಮನ್ನು ಕರ್ಕೊಂಡು ಬರೋದ್ರಿಂದ ಹಿಡಿದು ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸನ್ನು ಭಾರಿ ಖುಷಿಯಿಂದ ನೋಡುವಂಥ ಒಬ್ಬರು ಪರ್ಸನ್ ಅಂತಿದ್ರೆ ಅದರಲ್ಲಿ ನಿಮ್ಮ ಅಮ್ಮ ಟಾಪಲ್ಲಿ ಇರ್ತಾರೆ. ಸೊ ಅಮ್ಮನನ್ನು ಕರಿಯೋಣ? ಸೊ ನೀವೇ ಕರೀರಿ. ಬನ್ನಿ. ನಾನು ಕರಿತೇನೆ ಅಂತ ಗೊತ್ತಾಗಿ ಶಾಲೆಲ್ಲ ರೆಡಿ ಮಾಡ್ಕೊಂಡು ಆ ಗ್ಯಾಪಲ್ಲೂ. ಓಕೆ, ಹೇಗಿದ್ದೀರಿ ಮ್ಯಾಮ್? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ತುಂಬ ತುಂಬ ಚೆನ್ನಾಗಿದ್ದೀರಿ. ಸೊ ನಿಮ್ಮ ಮಗ ಇಷ್ಟು ಚೆನ್ನಾಗಿ ಹಾಡುವಾಗ ಅದರಲ್ಲೂ ಒಂದು ಟಿ ವಿಯಲ್ಲಿ ಕಾಣಿಸ್ಕೊಳ್ತಾರೆ, ಅಗೇನ್ ಅವರ ಕಾರ್ಯಕ್ರಮ ನೋಡಲಿಕ್ಕೆ ಸಿಗ್ತದೆ, ಎಷ್ಟು ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಇವತ್ತಂತೂ ತುಂಬ ಖುಷಿ ಆಯಿತು. ಹಾ. ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿಸಿದ್ದೇನೆ ಇವತ್ತು. ಹೌದಾ? ಎಷ್ಟು ಟಾರ್ಚರ್ ಕೊಡ್ತೀರಿ ಪ್ರಾಕ್ಟೀಸ್ ಮಾಡಿ? ಟಾರ್ಚರ್ ಏನಿಲ್ಲ. ಟಾರ್ಚರ್ ಏನಿಲ್ಲ. ಸೊ ಅವರಿಗೆ ಹಾಡ್ಲಿಕ್ಕೆ ಇಷ್ಟ? ಹಾಡ್ತಾನೆ ಅವನು. ನೀವು ಹಾಡ್ತೀರಾ? ಒಂದೆರಡು ಲೈನ್? ಇಲ್ಲ ಇಲ್ಲ, ಈ ಎರಡು ಹಾಡ್ತಾರಾ ಅಮ್ಮ? ಚೂರು ಚೂರು ಆಡ್ತಾರೆ. ಹಾಗಾದ್ರೆ ಒಂದೆರಡು ಲೈನ್ ಹಾಡ್ಬೇಕಮ್ಮ ನೀವು. ಓನ್ಲಿ 2 ಲೈನ್ಸ್. ಹಸ್ಬೆಂಡ್ ಹಾಡ್ತಾರಾ? ಓಕೆ. ಸೊ ಮ್ಯಾಮ್, ಇವತ್ತು ನಾನು ನಿಮ್ಮನ್ನು ಯಾಕೆ ಕರೆದೆ ಅಂತ ಹೇಳಿದರೆ, ಸೊ ನಮ್ಮ ಶೂಟಿಂಗ್ಸ್ ಆಗ್ತಾ ಇರ್ತದೆ, ಇಲ್ಲಿ ಎಲ್ಲ ಮಕ್ಕಳು ಪರ್ಫಾರ್ಮ್ ಮಾಡ್ತಾರೆ. ಆದರೆ ನಿಮ್ಮ ಮಗನ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಎಲ್ಲರ ಪರ್ಫಾರ್ಮೆನ್ಸನ್ನು ಖುಷಿಯಿಂದ ನೋಡ್ತೀರಾ ಕೊನೆಯವರೆಗೂ. ನಿಮ್ಮ ಮಗನ ಪರ್ಫಾರ್ಮೆನ್ಸ್ ಆದ ತಕ್ಷಣ ಬಲ ಪೋಯಿ ಅಂತ ಕರ್ಕೊಂಡು ಹೋಗೋದಿಲ್ಲ, ಲಾಸ್ಟ್ವರೆಗೂ ಕಾರ್ಯಕ್ರಮ ನೋಡ್ತೀರಾ, ಎಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀರಾ. ಸೊ ನಿಮ್ಮ ತಂಡದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ನಮ್ಮ ತಂಡದ ಬಗ್ಗೆ ತುಂಬ ಹೆಮ್ಮೆ ನನಗೆ. ಅಂದರೆ ನನ್ನ ಮಕ್ಕಳು ಮಾತ್ರ ಅಂತೇಳಿ ಅಲ್ಲ, ನನಗೆ ಎಲ್ಲ ಮಕ್ಕಳಂದರೆ ಇಷ್ಟ. ಎಲ್ಲ ಮಕ್ಕಳ ಯಾವುದು ವೀಡಿಯೋಸ್ ಇದ್ರೂ ಸಹ ನಾನು ನೋಡ್ತೇನೆ, ಹಾಂ, ಅವರಿಗೆ ಸಪೋರ್ಟ್ ಮಾಡ್ತೇನೆ. ಏನಿದ್ರು ಅವರಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೇನೆ. Yes. ನಮಗೆ ಒಂದು ಇಲ್ಲಿವರೆಗೆ ಬಂದು ಮಕ್ಕಳಿಗೆ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪದ್ಮಶ್ರೀ ಮೇಡಮ್ಗೆ ಕಾರಣ, ವಾಯ್ಸ್ ಆಫ್ ಆರಾಧನಾ ತಂಡದ ಅವರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಅವಕಾಶ ಮಾಡಿಕೊಟ್ಟದ ಚಾನಲಿಗೂ ತುಂಬ ಹೃದಯದ ಧನ್ಯವಾದಗಳು. ಎಸ್. ಸೊ ಎಲ್ಲರೂ ಇಷ್ಟ ಅಂತ ಹೇಳಿದ್ರಿ, ನಾನು ಇಷ್ಟ ಇಲ್ವಾ ನಿಮಗೆ? ನೀವು ಮತ್ತು ಇಷ್ಟ. ಥ್ಯಾಂಕ್ ಯು. ಎಸ್, ಖುಷಿ ಆಯಿತು ನಿಮ್ಮಿಬ್ಬರನ್ನ ನೋಡಿ. ಆ್ಯಂಡ್ ಇವತ್ತಂತೂ ಒಂದು ಸ್ಟೆಪ್ ಜಾಸ್ತಿಯೇ ಹಾಡಿದ್ರು, ಅದು ನಿಮಗೆ ಗೊತ್ತಾಯಿತು ಕೂಡ. ಸೊ ಟಫೆಸ್ಟ್ ಸಾಂಗ್ ಇದು, ಬಟ್ ಫೀಲ್ ಕೊಟ್ಟು ಹಾಡಿದ್ರು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಧ್ಯಾನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank ಹೀಗೆ you. ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಎಪಿಸೋಡ್ಗಿಂತ ಇನ್ನೊಂದು ಎಪಿಸೋಡ್ ಭರ್ಜರಿಯಾಗೇ ಇರುತ್ತೆ. ಅದ್ರ ಜೊತೆಗೆ ಎಂತೆಂಥ ಪರ್ಫಾರ್ಮೆನ್ಸನ್ನು ಕೂಡ ನಾವು ನೋಡಿದ್ದೇವೆ. ಒಂದು ಪುಟ್ಟ ವಿರಾಮವನ್ನು ತಗೊಂಬರೋಣ. ಸೊ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರೈಸಿಂಗ್ ಸ್ಟಾರ್ಸ್.
ಅದಾದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಬರ್ತಾನೆ ದೊಡ್ಡ ಪಟಾಕಿಯನ್ನು ಕರ್ಕೊಂಡು ಬಂದಿದ್ದೇನೆ. ಹಾಯ್, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಬೇಲೂರಿಂದ ಬಂದಿದ್ದಾರೆ ಸ್ಪಂದನ ವಾಹಿನಿಯಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ. ಸೊ ಈ ಹುಡುಗನಿಗೆ ಆಲ್ ದ ಬೆಸ್ಟ್ ಹೇಳೋಣ. ಸೊ ಪ್ರೀತಮ್ ಬೇಲೂರಿಂದ ಬಂದಿದ್ದಾರೆ ಅಂತ ಹೇಳಿದರೆ ಭರ್ಜರಿ ಪರ್ಫಾರ್ಮೆನ್ಸ್ ರೆಡಿ ಇದ್ದೀರಲ್ಲ? ರೆಡಿ ಇದ್ದೀನಿ. ಎಸ್, ಆಲ್ ದಿ ಬೆಸ್ಟ್. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ ಕಪ್ಪಾದೋ ಗಾಳಿ ಗಂಧ ಕಪ್ಪಾದೋ ಮನ್ಸ ನನ್ನ ಮುಟ್ಟಿ ಕಪ್ಪಾದೋ ಮಾಲಿಂಗ ನಿನ್ನ ಕಲ್ಲು ಮಾಡಿ ಬಿಟ್ಟರೋ, ಹೇ ರಂಗ ನಿನ್ನ ಮಲಗಿಸಿ ಬಿಟ್ಟರೋ, ತತ್ತೇರಿ ಇಟ್ ಮೇಲಿಡು ಅವರೇ ಕಾಳೋ. ಎಂಥದೋ ಇದು ಬುದ್ಧಿ ಇರದ ಮನಸ್ಸನ ಬಾಳೋ. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ. ಬೆಟ್ಟ ಗುಡ್ಡ ಎಲ್ಲ ಖಾಲಿ, ಎಲ್ಲ ನುಂಗಿ ನೀರು ಕುಡಿದ, ಮೈಯ ತುಂಬ ರೋಗ ಪಡೆದ. ಬಿಟ್ಟ ಎಲ್ಲದಕ್ಕೂ ಬೇಲಿ, ನಾನು ನನ್ನದೆಂದು ನುಡಿದ, ಮನ್ಸು ಗಾಳ ಹೊಡೆದ. ಜೊತೆಗಿದ್ದು ಬೆನ್ನಲ್ಲಿ ಚೂರಿ ಇಟ್ಟರು, ನೀ ಹೋಗೋ ದಾರಿಲಿ ಮುಳ್ಳು ನೆಟ್ಟರು, ಯಾರೇ ಕೂಗಾಡಲಿ ಹೋಗು ಸರಿದಾರಿಲಿ. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ. ಕಾಲನ್ನು ಎಳಿತಾರೆ ಸ್ವಾಮಿ, ಮೇಲೆ ಹತ್ತಲಿಕ್ಕೆ ಬಿಡರು, ಅಯ್ಯೋ ತಾವು ಕೂಡ ಹತ್ತರು. ಮಾನಕ್ಕೆ ಅಂಜೋದಿಲ್ಲ ಸ್ವಾಮಿ, ತಾವು ಉಪ್ಪು ತಿಂದ ಮನೆಗೆ ಅನ್ನ ಹಾಕುವಂತ ಜನರು. ಸರಿಯಾದ ದಾರಿಲಿ ಯಾರು ಹೋಗಲ್ಲ, ನೀ ಹೋದ್ರೂ ಅಡ್ಬಾಯಿ ಹಾಕ್ತೆ ಬಿಡಲ್ಲ, ಯಾರೇ ಕೂಗಾಡಲಿ ಹೋಗು ನಿನ್ನ ದಾರಿಲಿ. ಕೆಂಪಾದೋ ನೆಲ ಮುಗಿಲು ಕೆಂಪಾದೋ ನಿತ್ತಾರನ್ನ ಹಿರಿ ಕೆಂಪಾದೋ. ಕಪ್ಪಾದೋ ಗಾಳಿ ಗಂಧ ಕಪ್ಪಾದೋ ಮನ್ಸ ನನ್ನ ಮುಟ್ಟಿ ಕಪ್ಪಾದೋ. ಹಾಯ್, ಹಾಯ್,
ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಎಷ್ಟನೇ ಕ್ಲಾಸು? ಸೆಕೆಂಡ್, ಯಾವ ಸ್ಕೂಲು? ವಿದ್ಯಾ ವಿಕಾಸ್ ಪಬ್ಲಿಕ್ ಸ್ಕೂಲ್. ಓಕೆ, ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಿ? 4. 4 ಇಯರ್ಸಿಂದನಾ? ಓಕೆ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಾ? ಹೌದು, ಹೌದು, ಯಾರು ಹೇಳಿ ತುಂಬ ಚೆನ್ನಾಗಿದ್ದೀರಿ ಅಂತ? ನಾನು. ವೆರಿ ಗುಡ್. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಅಲ್ಲಿ ಕೂತಿರೋರು ಎಲ್ಲರೂ ಹೋಗಾಳ್ತಾ ಇದ್ರು, ಸೂಪರಾಗಿ ಮಾಡಿದಾನಲ್ಲ. ಮಂಗಳೂರಿಗೆ ಬಂದು ಎಲ್ಲ ಇಲ್ಲಿ ಗಜ್ಜಿ ಬಿಜಿ ಆಯಿತು ನಿಮ್ಮ ಡ್ಯಾನ್ಸ್ ನೋಡಿ, ಗೊತ್ತುಂಟಾ? ನಿಮಗೆ ತುಳು ಬರ್ತದಾ? ಇಲ್ಲ. ಹೇಳ್ಕೊಡ್ಬೇಕಾ ತುಳು? ನಾನು ಹೇಳ್ತೀರಾ? ಹೇಳ್ಕೊಡಿ. ಯೋ, ವೆರಿ ಗುಡ್. ಮಾತೆರೆಗ್ಲಾ ನಮಸ್ಕಾರ. ನಮಸ್ಕಾರ. ಎಸ್, ತುಳು ಕಲ್ತ್ರಲ್ಲ ನೀವು. ಸೊ ಕನ್ನಡ ಜೊತೆಗೆ ಇವತ್ತು ತುಳು ಗೊತ್ತಾಯ್ತು ನಿಮ್ಗೆ ಅಲ್ವಾ? ಹೌದು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಪುಟ್ಟ. ಆ ಮೂವ್ಸ್ ಇರ್ಬೋದು, ಸೊ ಅದು ಟೈಮ್, ಆ ರಿದಮ್ಗೆ ಕರೆಕ್ಟಾಗಿ ಡ್ಯಾನ್ಸ್ ಮಾಡಿದ್ರಿ. ಯಾರು ಹೇಳ್ಕೊಟ್ಟಾರೆ ಡ್ಯಾನ್ಸ್ ನಿಮಗೆ? ಸರ್. ಯಾರು ಸರ್? ಡ್ಯಾನ್ಸ್ ಕ್ಲಾಸ್ ಸರ್. ಡ್ಯಾನ್ಸ್ ಕ್ಲಾಸ್ ಸರಾ? ಓಕೆ, ಸೊ ಅಮ್ಮನಿಗೆ ಮೈಕ್ ಕೊಡ್ತೀರಾ? ಅಮ್ಮ ಹತ್ರ ಮಾತಾಡ್ಲಾ? ಹಾಂ, ತಿರುಗಿ ನೋಡ್ತಾ ಇದ್ದಾನೆ, ಇಂತ ಮಾತಾಡ್ತಾನೆ ನೋಡಬೇಕು ಅಂತ. ಸೊ ನಿಮ್ಮ ಹತ್ರ ಕೇಳಬೇಕಮ್ಮ. ಸೊ ನಮಗಂತೂ ಶಾಕ್ ಇವನ ಪರ್ಫಾರ್ಮೆನ್ಸ್ ನೋಡಿ. ಈ ಸಣ್ಣ ಹುಡುಗ ಏನೋ ಒಂದು ಚಂದ ಮಾಮ ಹಬ್ಬ ಅಂತ ಏನಾದರೂ ಡ್ಯಾನ್ಸ್ ಮಾಡ್ತಾನೋ ಅಂದ್ಕೊಂಡ್ರೆ ಆ ಮೂವ್ಸ್ ಏನು, ಸೊ ಅವನ ಆ್ಯಟಿಟ್ಯೂಡ್ ಏನು, ಸೊ ಇದು ಯಾವಾಗದಿಂದ ಇವನು ಡ್ಯಾನ್ಸ್ ಕಲಿತಾ ಇದ್ದಾನೆ? ಅವನಿಗೆ ಒಂದು 11 ಮಂತ್ಸಿಂದನೂ ಇಷ್ಟ ಅವನಿಗೆ ಡ್ಯಾನ್ಸ್ ಅಂತ. 11 ಮಂತ್ಸ್? ಇಲ್ಲ, ಆರ್ಕೆಸ್ಟ್ರಾ ಹಾಕಿದ್ರೆ ಮಲಗಿದ ಪಾಪು ಎದ್ದು ಕುಣಿತಾ ಕುತ್ಕೊಂತಿದ್ದ. ಹಾಗಾಗಿ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತೇಳಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ವಿ. ಅಯ್ಯಯ್ಯೋ, 11 ಮಂತ್ಸಿಗೆ ಕರೆಕ್ಟಾಗಿ ಮಕ್ಕಳು ನಡೆಯುವುದಿಲ್ಲ. ಸೊ ಕೂತ್ಕೊಂಡಿದ್ನಲ್ಲ, ಕೂತ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಎಲ್ಲಿ ಹಾಡು ಹಾಕಿದ್ರು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಓ ಮೈ ಗಾಡ್. ಸೊ ಇವರನ್ನು ಯಾವಾಗ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿದ್ರಿ ನೀವು? 1 ಇಯರ್ ಆಯಿತು. 1 ಇಯರ್ ಆಯಿತು. ಸೊ ಇವನ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನಿಂಗೆ ಹೇಗೆ ಅನ್ನಿಸ್ತದ? ತುಂಬ ಖುಷಿಯಾಗುತ್ತೆ. ಎಲ್ಲ ಅಂದರೆ ನಮಗೂ ಆಸೆ ಇರುತ್ತಲ್ವ, ಎಲ್ಲ ಮಕ್ಳ ಥರ ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂತ. ಹಾಂ, ಅದಕ್ಕೆ ವಾಯ್ಸ್ ಆಫ್ ಆರಾಧನಾ ಟೀಮ್ ಪದ್ಮಶ್ರೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಏನು ಹೇಳಿದ್ರು ಕಮ್ಮಿನೇ. ಅಯ್ಯಯ್ಯೋ. ಓಕೆ, ಬಟ್ ಸ್ಟಿಲ್ ನೀವು ಬೇಲೂರಿಂದ ಮಂಗಳೂರುವರೆಗೆ ಬಂದಿದ್ದೀರಲ್ಲ, ಅದು ಕೂಡ ಸ್ಪಂದನ ವಾಹಿನಿಗೋಸ್ಕರ. ಸೊ ಇವನನ್ನು ಯಾವ ಮಟ್ಟದಲ್ಲಿ ನೋಡಬೇಕು ಅಂತ ನೀವು ಆಸೆ ಪಡ್ತೀರಾ? ಅಂತಂದರೆ ಎಲ್ಲರೂ ಚಿಕ್ಕ ಬ್ಯಾನರಿಂದನೇ ಬಂದು ದೊಡ್ಡ ಲೆವೆಲಿಗೆ ಹೋಗ್ತಾರಲ್ವ, ಹಾಗೆ ಇವನು ಯಾವುದಾದ್ರೂ ಒಂದು ಒಳ್ಳೆ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಆಸೆ ಇದೆ. ಓದೋದೊಂದೇ ಅಲ್ಲ, ಎಲ್ಲದರಲ್ಲೂ ಹೆಸರು ಮಾಡಲಿ, ಒಳ್ಳೆ ಹುಡುಗ ಆಗಲಿ ಅಂತ ಆಸೆ ಪಡ್ತೀನಿ. ವೆರಿ ಗುಡ್. ಒಳ್ಳೆ ಹುಡುಗ ಆಗ್ತೀಯಲ್ಲ? ಹೌದು. ವೆರಿ ಗುಡ್. ಸೊ ಇವನಿಗೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಪ್ರೋಗ್ರಾಮ್ ನೋಡಿರೋರಂತೂ ಕಂಪ್ಲೀಟ್ಲಿ ಬೋಲ್ಡ್ ಆಗಿರ್ತಾರೆ ಇವನ ಪರ್ಫಾರ್ಮೆನ್ಸಿಗೆ. ಸೊ ಸಪೋರ್ಟ್ ಮಾಡಿ, ದೊಡ್ಡ ಮಟ್ಟದಲ್ಲಿ ಇವನು ಬೆಳಿತಾನೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಎಸ್, ಸ್ಪಂದನ ವಾಹಿನಿಗೆ ಮತ್ತು ಪದ್ಮಶ್ರೀ ಮೇಡಮ್ಗೆ, ಬಸವರಾಜ್ ಸರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವಾಯ್ಸ್ ಆಫ್ ಆರಾಧನಾ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಹೀಗೆ ಇರಿ, ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಮಕ್ಕಳಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಆದರೆ ನನಗೆ ಡೌಟ್, ನೀವು ಅಕ್ಕನ ಥರ ಕಾಣ್ತೀರ, ನಿಜ ಅಮ್ಮನ ನೀವು? ಹೌದು. ಹೌದಾ? ಪಕ್ಕ ಅಕ್ಕ ಥರ ಇದ್ದಾರೆ. ಅಕ್ಕ ಥರ ಇದ್ದಾರಲ್ಲ ಅಮ್ಮ? ಹೌದು. ಎಸ್, ತುಂಬ ಯಂಗಿದ್ದೀರಿ, ಕ್ಯೂಟ್ ಇದ್ದೀರಿ. ಸೊ ಮಗನಿಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ಈ ಡ್ಯಾನ್ಸ್ ಅಂತ. ಸೊ ಖುಷಿ ಆಯಿತು. ಬೇಲೂರು ಅಂತ ಹೇಳಿದ್ರೇ ಅದೊಂದು ದೊಡ್ಡ ಪುರಾತನ ಇತಿಹಾಸ ಇರುವಂತಹ ನಾಡು. ಹಾಗಾಗಿ ಅಲ್ಲಿರುವವರೆಲ್ಲ ಇತಿಹಾಸ ಸೃಷ್ಟಿ ಮಾಡೇ ಮಾಡ್ತಾರೆ, ಅದು ಸತ್ಯ ಕೂಡ. ಈಗ ಮುಂದೆ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇಡ್ಲಿ ವಡಾ ಕಾಂಬಿನೇಷನ್ ಎಷ್ಟು ಫೇಮಸ್, ಅದ್ರ ಜೊತೆಗೆ ಡ್ಯಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್ ಕಾಂಬಿನೇಷನ್ ಕೂಡ ಸೂಪರ್ ಹಿಟ್. ಸೊ ಒಂದು ಡ್ಯಾನ್ಸ್ ಆದ ನಂತರ ಒಂದು ಸಾಂಗ್ ಕೇಳಬೇಕು, ಸಾಂಗ್ ಆದ ನಂತರ ಡ್ಯಾನ್ಸ್ ನೋಡಬೇಕು. ಸೊ ಈಗ ಎಗೈನ್ ಸಾಂಗ್ ಕೇಳ್ಕೊಂಬರೋಣ. ಸೊ ಈಗ ಹಾಡಲಿಕ್ಕೆ ಪ್ರಥಮ್ ಬರ್ತಾ ಇದ್ದಾರೆ. ಸೊ ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಪ್ರಥಮ್ ಫ್ರಮ್ ಮ್ಯಾಂಗ್ಳೂರ್. ಆ
ಅಲಂಕಾರನೇ ಕಣ್ಣನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣ್ಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕಣ್ಣನಿಲಿಕೆ ಹೊರತೂಡು ಭಕ್ತಿದ ಪೂಜೆನ ಸಂದಾವುಡು ನಂದಿನಿ ತುದೆ ನೀರು ನಮ ಮೀಯೋಡು ನಮ ಮಲ್ತಿ ಪಾಪುಲೆನ ಮಾಜಾವೋಡು ನಮ ಮಲ್ತಿ ಪಾಪುಲೆನ ಮಾಜಾವೋಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣ್ಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಸಾರ ಭಕ್ತರೆ ನಾ ಉಡಲ ಧ್ವನಿ ಪೂ ಅಪ್ಪೆ ಪುತ ಪೂಜೆ ಸಂದೈತ ಇರೆ ಪಾದಗೂ ಬರ್ಪಿನ ಕಷ್ಟೋಲೇನ ದೂರ ಮಲ್ತದ ಬೊಲ್ಪೂನು ಬೆಳಗಾಲೆ ಜಗದೀಶ್ವರಿ ಬೊಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣ್ಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಎಸ್ ಹಾಯ್ ಹಾಯ್ ಸೊ ಧ್ಯಾನ್ ಅವರ ತಮ್ಮ ಅಲ್ಲ ನೀವು? ಹೌದು. ಓಕೆ, ಯಾರು ಚೆನ್ನಾಗಿ ಆಡ್ತಾರೆ, ಧ್ಯಾನ ನೀವಾ? ಧ್ಯಾನ್. ಓಕೆ, ಸೊ ಈ ಹಾಡು ರಿಯಲ್ ಆಗಿ ಯಾರು ಹಾಡಿದ್ದು ಗೊತ್ತಾ? ಗೊತ್ತಿಲ್ಲ. ಈ ಹಾಡು ಒರಿಜಿನಲ್ ಯಾರು ಹಾಡಿದ್ದು ಗೊತ್ತಿಲ್ಲ? ಗೊತ್ತಿಲ್ಲ. ಯಾರು ಹಾಡಿದ್ದಿರ್ಬೋದು? ಯಾರು ಹಾಡಿದ್ದು ಅಂತ ಗೊತ್ತೇ ಇಲ್ಲ. ಸೊ ಮತ್ತೆ ಹೇಗೆ ಈ ಹಾಡನ್ನು ಕಲ್ತ್ರಿ? ಯೂಟ್ಯೂಬಲ್ಲಿತ್ತು. ಯೂಟ್ಯೂಬಲ್ಲಿತ್ತಾ? ಸೊ ಈ ಹಾಡು ಹಾಡಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಸೊ ಗುಣಪ್ರಸಾದ್ ಕುಕ್ಕಟ್ಟೆ ಅಂತ ಒಬ್ಬರು ಸಿಂಗರ್, ನಮ್ಮ ಕರಾವಳಿಯ ಒಳ್ಳೆಯ ಗಾಯಕ. ಸೊ ಅವ್ರು ಹಾಡಿದಂತಹ ಹಾಡು ಇದು. ಸೊ ಖಂಡಿತವಾಗ್ಲೂ ಅವ್ರಿಗೆ ಈ ಎಪಿಸೋಡ್ ನೋಡ್ಲಿಕ್ಕೆ ಹೇಳ್ತೇನೆ, ಓಕೆನಾ? ನಿಮ್ಮ ಹಾಡು ನೋಡಲಿ ಅವರು, ಓಕೆನಾ? ಎಸ್. ಸೊ ಇವತ್ತು ಹಾಡಿದ್ದೀರಿ, ಎಷ್ಟು ಖುಷಿ ಆಯಿತು ನಿಮಗೆ ಸ್ಪಂದನ ವಾಹಿನಿಗೆ ಬಂದು? ತುಂಬ ಖುಷಿಯಾಯಿತು. ನನಗೆ ಅವಕಾಶ ಮಾಡಿಕೊಟ್ಟ ಪದ್ಮಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನನಗೆ ಅವಕಾಶ ಮಾಡಿಕೊಟ್ಟ ಸ್ಪಂದನ ವಾಹಿನಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಎಸ್, ನನಗೆ ಕೇಳದಿದ್ರೂ ಈ ಒಂದು 2 ಲೈನು ಸಿಗ್ತದೆ, ನನಗೊಂದು ಅರ್ಧ ನಿಮಿಷ ಅದರಲ್ಲೇ ಹೋಗ್ತದೆ, ನಿಮ್ಮದು ಖುಷಿ ಆಗ್ತದೆ. ಸೊ ಈಗ ಧ್ಯಾನ್ ನಿಮ್ಮ ಅಣ್ಣ ಅಂತ ಗೊತ್ತು, ಕರೆಕ್ಟಾ? ಸೊ ಧ್ಯಾನ್ ಆ್ಯಂಡ್ ಪ್ರಥಮ್, ಸೊ ಇಬ್ಬರು ಸಾಂಗ್ ಹೇಳ್ತಾ ಇದ್ದೀರಾ. ಸೊ ಮನೆಯಲ್ಲಿ ಹೇಗಿರ್ತದೆ ವಾತಾವರಣ? ಸಾಂಗೇ ಇರ್ತದೆ ಎಷ್ಟೊತ್ತು? ಇಲ್ಲ, ಸ್ಪಂದನವಾಹಿನಿಗೆ ಬರೋವಾಗ ಮಾತ್ರ ಸಾಂಗ್ ಹೇಳೋದು? ಒಮ್ಮೊಮ್ಮೆ ಹಾಡ್ತೀರಿ. ಎಸ್, ಥ್ಯಾಂಕ್ ಯು ಪ್ರಥಮ್, ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಎಪಿಸೋಡ್ಗಿಂತ ಇನ್ನೊಂದು ಎಪಿಸೋಡ್ ಭರ್ಜರಿಯಾಗೇ ಇರುತ್ತೆ. ಅದ್ರ ಜೊತೆಗೆ ಎಂತೆಂಥ ಪರ್ಫಾರ್ಮೆನ್ಸನ್ನು ಕೂಡ ನಾವು ನೋಡಿದ್ದೇವೆ. ಒಂದು ಪುಟ್ಟ ವಿರಾಮವನ್ನು ತಗೊಂಬರೋಣ. ಸೊ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರೈಸಿಂಗ್ ಸ್ಟಾರ್ಸ್.
ವಿರಾಮದ ಬಳಿಕ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಂದು ಸಾಂಗ್ ಕೇಳ್ಕೊಂಬಂದು ನಾನು ಅವಾಗಲೇ ಹೇಳಿದೆ, ಒಂದು ಡಾನ್ಸ್ ಆದ ನಂತರ ಸಾಂಗ್ ಆಗಬೇಕು, ಸಾಂಗ್ ಆದ ನಂತರ ಡ್ಯಾನ್ಸ್ ಅಂತ. ಸೊ ಎಗೇನ್ ಒಬ್ಬರು ಸೂಪರ್ ಡ್ಯಾನ್ಸರ್ ರೆಡಿಯಾಗಿದ್ದಾರೆ. ಇವರು ಸ್ಟಾರ್, ದೊಡ್ಡ ಸ್ಟಾರ್ ಇವರು. ಸೊ ಮೋನೇಶ್ ವಿಟ್ಲದಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ವಿಟ್ಲದಿಂದ ಬಂದಿರುವಂತಹ ಈ ಡ್ಯಾನ್ಸರ್ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನನಗೂ ಇದೆ. ಇವತ್ತು ಗೆಟಪ್ಪು ಚೇಂಜ್ ಆಗಿದೆ, ಅವರಿರುವಂಥ ಸೆಟಪ್ಪು ಚೇಂಜ್ ಆಗಿದೆ. ಸೊ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮೋನೇಶ್ ಫ್ರಮ್ ವಿಟ್ಲ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಮಂಗ ಮರಗೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರಗೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಆಕಾಶದಾಗೆ ಬಣ್ಣ ಬಳ್ದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡದ್ರೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬಿದೋನ್ಯಾರು. ಓಹೋ ಓ ಕಾಳ ಓ ಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ವೀರಪ್ಪನು ಕುಂತವನ್ನೇ ಗುಡಿಯ ಒಳಗೆ, ಬೇಡಿದ ವರದಾನ ಕೊಡುವ ನಮಗೆ, ಬಗುತ್ತಾರನು ಕಂಡಾರೆ ಆಸೆ ಅವಗೆ, ಕೆಟ್ಟೋರ ಕಂಡಾರೆ ರೋಸ ಅವಗೆ. ಓಹೋ ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಬರಲ್ಲ ಗೊತ್ತಾಯ್ತು, ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಸಂಜು ಬಂದು ಉಂಟಲ್ಲಪ್ಪ ಇವು ಬರಲೇ. ಹಾಯ್ ಹಾಯ್ ನಮಸ್ತೆ. ನಮಸ್ತೆ ನಮಸ್ಕಾರ. ನಮಸ್ಕಾರ. ಎಂಚಲ್ಲರೆ ಹುಷಾರಿಲ್ಲ ಸರಿ ಇಲ್ಲರಾ? ಸರಿಲ್ಲ ಎಂಚ ಸರಿ ಇಲ್ಲರೆ? ಎಂಚ ಸರಿ ഞാൻ ಎಂಚ ನಂಬಡು ಈ ರೇಂಜ್
ಅಪ್ಪ ಸ್ಪಂದನ ಪೂರ ಏನೋ ಫ್ಯಾನ್ಸ್ ಇಪ್ಪನ ಗೊತ್ತಾ ವಿಟ್ಲ ಬರ್ಪೇರು ನಂದು ಹೀರೋರಿನ ಬಚ್ಚಿದ್ದಾರೆ ಪನೋರ್ಚಿ ಮಾರಯ್ಯ ಓಕೆ ಎಂಚಲ್ಲರ ಸೂಪರಾ ಸೂಪರ್ ಅದು ಇನ್ನಿದಾನೊಂದು ಗೆಟಪ್ ಮಂದಿರಿ ಇದು ಜಪ್ಪರ ಆಯ್ತಾ ಅಂದದ್ನ ఒక నిద్ర చెప్పడత్రి నిద్ర బనకు చెప్పారు నీకు స్పందననే బోడా ఇల్లట్ జాగెజ్జా ఒక కార్డు బుర పోయిరండి దెబ్బ బుర చూరు చూరు చెప్పుని ఓ ఈ కార్డు వరపునా ಕಾರ್ಡ್ ಬರ್ಬುನಿ ఒక నిద్రల ಬರ್ಬುನಿ ಕಾಂಡೆ ಬೇಗ ಲಕ್ಕದಿರಿ ಬರಡು ಏತ್ ಗಂಟೆಗೆ ಲಕ್ಕಾದೇರ ಒಂಜಿ ಆಜಿ ಓ ಬೇಗ 8 ಗಂಟೆಗೆ ಬೇಗ ಆತಾ ಚೂರು ಬೇಗ ಓಕೆ ಇತ್ತೆ ಡಾನ್ಸ್ ಮಲ್ದಿನೇರಿ ಈರಾರ ಏನು ಬೊಕ್ಕ ಆಕಲ್ದ ಯಾತ್ ಬೇಗ ಲಕ್ಕೊಡು ನಿಕ್ಲೆಗೋಸ್ಕರ ಭಂಗ ಬರೋಡು ಇಡೆ ಬರೋಡ್ಚ ಬರೋಡ್ಚಿ ಮಂಡೆ ಈ ಡಾನ್ಸ್ ಮಾಡ್ಬಾರ್ದು ಏನು ಚಂದ ಬರೋಡು ಇಟ್ಲ ನಡತೊಂದು ಬರೋಡು ಒಂದು ಗಂಟೆಗೆ ಲಕ್ಕಂಡ ಬರೋಡು ಇಡೆ ಮುಟ್ಟೆ ಮೂರು ಡ್ಯಾನ್ಸ್ ಅನ್ಬರ್ಚ ಅಂದ ಡಾನ್ಸ್ ಮಾತ್ರ ಕಾರ್ಬೋಡಾ ఒక ಸಾಂಗ್ ಇತ್ತಂಡೆ ಯಾವಜಾ ಸಾಂಗ್ ದೊಟ್ಟಿಗೆ ಕಾರ್ಲ ಹೊಡೆದು ಅಂದ ಓಕೆ ಸೊ ಮನೀಶ್ ನಮ್ಮ ರಾಜ್ಯ ಅಕ್ಕವ ರಾಜ ಓಕೆ ಹಾಂ ಸೊ ಮನೀಶ್ ಬಲ್ಲೆ ಉಂತಿಲ್ಲ ಒಡ್ಡೆ ಪೋಪು ನೀವು ಕ್ಯಾಮ್ರಾ ಮನೆಗೆ ಏತ್ ಬಂಗ ಹೊರ್ಪಾರ ಹಾಂ ಮನೀಶ್ ಇನ್ನಿ ಡಾನ್ಸ್ ಮಾಡ್ತಾರತ್ತಾ ಮುರಾಣಿಲ ಮಲ್ದಿತ್ತಾರೆ ಇದೊಂದು ಸ್ಪೆಷಲ್ ಓಕೆ ಮುರಾಣಿ ಶಿವ ಇನ್ನಿವು ಅವು ಗೆಟಪ್ ಹಳ್ಳಿ ಗೆಟಪ್ ಜಾನಪದ ಟೈಪ್ ಒಂಥರ ಹೋವು ಜಾನಪದ ಸ್ಟೈಲ್ ಅಂತಾರ ಒಂಥರ ಒಂಥರತ್ತು ಬಡು ದೆಪ್ಪು ನೀನು ದಿಲ್ಲ ದಿಲ್ಲ ತಿರ್ತದಿಲ್ಲ ಹಾಂ ಹಾಂ ಇತ್ತ ಬನ್ಲಿ ಜಾನಪದದ ಒಂದು ಹಳ್ಳಿ ಸ್ಟೈಲ್ ರಾಜ್ಕುಮಾರ್ನ ಕವಿರತ್ನ ಕಡಿದ ಪಿಕ್ಚರ್ದ ಅಂಚೆನೆ ಹಾಂ ಮ್ಯೂಸಿಕ್ ಡೈರೆಕ್ಟರ್ ಏರಾಯ್ತಾ ಉಮ್ಮ ಅವು ತೂನಾಗ ತಿರ್ತದ ತೂವರಾಬ್ಜ ಯೂಟ್ಯೂಬ್ ಗೊತ್ತಾಬ್ಜ ಹೆಂಗ್ ಗೊತ್ತಾಗ್ತಿ ಹೆಂಗ್ ಗೊತ್ತಾಬ್ಜ ಮತ್ತೆ ಲಿಪ್ಸ್ಟಿಕ್ ಮಾಡ್ದ ತಾಯಿ ಅಮ್ಮ ಪಂಡೆ ಬರ್ಚಿ ಲಿಪ್ಸ್ಟಿಕ್ ಮಾಡ್ಬೇರಾ ಹಾ ಲಿಪ್ಸ್ಟಿಕ್ ಮಾಡ್ದಾತ ಯಾನತ್ತು ಬರ್ತೀನಿ ಅಮ್ಮ ಬರ್ತೀನಿ ಅಮ್ಮ ಬಾಡ್ ನೀನು ಇಷ್ಟ ಆಡತ ನೀಕ್ ಏಕಡೆ ತಗೊಂದಿತ್ತ ಚಂಚಪುರ ಮಲ್ ತಂದಿತ್ತ ಇರಬಹುದು ಯಾನಂಚೆ ನಾನು ಹೊಲ್ತುದೊಲ್ತು ತುಪ್ಪೆ ಗೊತ್ತುಂಡ ಓ ಬ್ರ್ಯಾಂಡಿಗೆ ಲಿಪ್ಸ್ಟಿಕ್ ಉಮ್ಮ ಉಂಡು ಲ್ಯಾಕ್ಮಿ ಪ್ಯಾಕ್ಮಿ ಪೂರುಂಡು ಪ್ಯಾಕ್ಮಿ ಇತ್ತೆ ನಾನು ಪ್ಯಾಕ್ ಮಾಡ್ಬೇರ್ತಲ್ಲ ನಾನು ಲಿಪ್ಸ್ಟಿಕ್ ನೀನು ಜೋನ್ಯುಗ್ ಬೊಟ್ಲಾಗ ಹೊರ್ಪುಜಾರಿ ಈ ಲಿಪ್ಸ್ಟಿಕ್ದ ಮರ್ಯಾದೆ ಎತ್ತೈನಿ ಯಾದಾಯ್ ಬೊಗಿ ನಾ ನೆರ್ಪು ನಂಚ ಲಿಪ್ಸ್ಟಿಕ್ ಪಾಡ್ನಾಯ್ಕ ಲಿಪ್ಸ್ಟಿಕ್ ಬೋರ್ಡು ಇಂದ ಮ್ಯಾಚಿಂಗ್ ಆಪುಜ ಇಂದ ಕೊರೋನಾ ಬತ್ತಿತ್ತು ನಾ ಲಿಪ್ಸ್ಟಿಕ್ ಲೆಜ್ಜನ್ ದಾಲೆಜ್ಜನದೆ ಖಾಲಿ ಮಾಸ್ಕ್ ಇತ್ತೀನಿ ಇತ್ತೆ ಲಿಪ್ಸ್ಟಿಕ್ ಬೋರ್ಡ ಬರ್ಚಾ ಬರ್ಚಿ ಬರ್ಚಿನ ಎಲ್ಲ ತೂಪುಜ ಏತ್ ಕೆಮಿಕಲ್ ಉಂಡು ಗೊತ್ತ ಲಿಪ್ಸ್ಟಿಕ್ ಏತ್ ಕೆಮಿಕಲ್ ಉಂಡು ಒಂಜಿ ಇತ್ತುಂಡು ಒಂಜಿ ಇತ್ತುಂಡು ಅಂದ್ ಕೆಮಿಕಲ್ ಉಂಡಾ ಈತೆ ಮೇಕಪ್ ಮಲ್ದಾತ ಅವನಿಗೆ ಬೋರ್ಡ್ ಇತ್ತಂಡ ಬೋರ್ಡು ಬೊಕ ಡ್ಯಾನ್ಸ್ ಬೋಡ್ಸ ಹೆಂಗ್ ಬಾರಿ ಬಂಗಡ್ ಬಾಡ್ನಿ ನಾನು ಮೇಕಪ್ ಅವಲ ಡ್ಯಾನ್ಸ್ ಬೋರ್ಡೊಂದು ಬಾಡ್ನಿ ನಿಕುಲು ಪಿದೇ ಫೋನಾಗಲ್ಲ ಇಲ್ಲಡ್ಲವರ ಬಾಡೊಂದು ಇಪ್ಪಾರು ಇಲ್ಲಡು ಪಾಡ್ರ ಏನು ಚೆಕ್ಕೆ ಬಂತು ಟಿ ವಿ ಅದ ಬರ್ಚಿ ಓಕೆ ಇತ್ತ ಮೇಕಪ್ ಆಡ್ನ ನಿಕ್ಕದಾದ ಪ್ರಾಬ್ಲಮ್ ದಾದ ಪನ್ ಅವು ಮೋನೆಡ್ ಬುರ ಗಜ್ಜಿಲ್ ಹಾಕೊಂಡು ಮೋನೆಡ್ ಪುರ ಗಜ್ಜಿಲ ಎಲರ್ಜಿ ಹಾಕೊಂಡು ಹೆಂಗ್ ಮೇಕಪ್ ಆಡ್ನ ಈಗ ಮೇಕಪ್ ಮಲ್ತಂಡಲ್ಲ ಪಾಡೊಡ್ಚಿ ಏರಿ ನಿಕ್ ಬಂದ ಅಮ್ಮ ಪಾಡುಂಟು ದಾಲ ಪನರ ಬರಿ ಗೊತ್ತಾಂಡತ್ತ ಹಾ ನಮ್ಮ ಏಪಲ್ ಉಲ್ಲಾರೆ ನೋಟು ಹಾ ಆವು ನೀನ ನಮ್ಮ ಡ್ರಾಮಾ ಮಲ್ಪರವ ಇದು ನನ್ನ ನಮ್ಮನೇ ಒಂದುಂಡು ಇನಿ ಡ್ಯಾನ್ಸ್ ಮಲ್ತೆ ಏತು ಖುಷಿ ಆಂಡ್ ಸುಮಾರು ಖುಷಿ ಆಂಡ್ ಹಾ ಆಯ್ತೊಟ್ಟಿಗೂ ಇಡೀ ಅವಕಾಶ ಕೊರ್ನಕ್ಲಿಗೆ ಥ್ಯಾಂಕ್ಸ್ ಫಾರ್ ಪದ್ಮಶ್ರೀ ಮೇಡಮ್ಗೆ ಥ್ಯಾಂಕ್ಸ್ ಬೊಕ ಸ್ಪಂದನ ವಾಹಿನಿಗ್ಲ ಮಸ್ತ್ ಥ್ಯಾಂಕ್ಸ್ ದಯಪಂಡ ಅವಕಾಶ ಕೊರ್ನಿಗೆ ಇಂಚಿನ ಅವಕಾಶ ತಿಕ್ಕುಜಿ ದಯಪಂಡ ಬಾರಿ ಬಂಗಡ್ ಬಂಗಡ್ ತಿಕ್ಕುನಿ ಬಂಗಡ್ ತಿಕ್ಕಂಡತ್ತ ತಿಕ್ಕಂಡು ಖುಷಿ ಆಂಡತ್ತ ಖುಷಿ ಆಂಡ್ ಆಲ್ ದಿ ಬೆಸ್ಟ್ ನಾನು ಮಲ್ಲ ಮಲ್ಲ ಸ್ಟೇಜ್ ತಿಕ್ಕೊಡು ನಿಕ್ ಸೊ ಬಂಗಡ್ ಪಂಡತ ನಿಕ್ ವ್ಯಾಲ್ಯೂ ಗೊತ್ತುಂಡು ಸ್ಟೇಜ್ದ ಸೊ ಈ ಓವೇ ಸ್ಟೇಜ್ಗೆಲ್ಲ ವ್ಯಾಲ್ಯೂ ಕನತ್ತು ಕೊರ್ಪ ಅಂಚಿನ ಸಾಧನೆ ಮಲ್ಪ ಇಂಕ ಧೈರ್ಯ ಉಂಟು ಓಕೆನಾ ಎನ್ನ ಪುದರ್ಪ ಎನ್ನ ಆಶೀರ್ವಾದ ಉಣ್ಣಿಕ್ ಓಕೆ ಥ್ಯಾಂಕ್ ಯು ದೇ ಬೇರೆ ಆಶೀರ್ವಾದ ಕೊಡ್ತೀನಿ ನಾನು ನೀವು ಮಸ್ತ್ ರೆಕಾರ್ಡ್ ಮಾಡ್ಪಾಡು ಬೇರೆ ಆಶೀರ್ವಾದ ಒಂದು ಉಂಡು ಬೇರೆ ಹೆಂಗೆ ಸಾಧನೆ ಬರೋ ಮಾತಾಡ್ತೀನಿ ಥ್ಯಾಂಕ್ ಆಶೀರ್ವಾದ ಅಂಚಪುರ ಬನ್ನರಲ್ಲಿ ಪಂಡರತಿ ಪುದರ್ ಬರ ಅವು ಹೆಂಗೆ ಇಷ್ಟ ಆಗ್ಜೆ ನನ್ನ ಪುಗಾರ್ನ ಪೋ ಎಸ್ ಒಂದು ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಂದ್ವಿ ಮಕ್ಕಳು ಡ್ಯಾನ್ಸ್ ಎಲ್ಲ ಸಿಂಗಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೌಂಟ್ರ್ ಕೊಡ್ತಾರೆ ಅಂತ ಕೂಡ ಗೊತ್ತಾಯಿತು ಸೊ ಮಕ್ಕಳ ಆ್ಯಕ್ಟಿವ್ನೆಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ಇದೇ ಖುಷಿಯಲ್ಲಿ ಒಬ್ಬರು ಸೂಪರ್ ಡ್ಯಾನ್ಸರನ್ನು ಕರೆದೇ ಬಿಡೋಣ ವಾಯ್ಸ್ ಆಫ್ ಆರಾಧನಾ ತಂಡದ ಅಪ್ರತಿಮ ಪ್ರತಿಭೆಯವರು ಸೊ ಉಜಿರೆ ಅಂತ ಹೇಳಿದರೆ ಈಗ ವೈಷ್ಣವಿ ಉಜಿರೆ ಅಂತ ನೆನಪಾಗುತ್ತೆ ಅಷ್ಟು ಟ್ರೆಂಡ್ ಸೆಟ್ ಮಾಡಿರುವಂಥ ಸಿಂಗರ್ ಅಲ್ಲ ಡ್ಯಾನ್ಸರ್ ಇವರು ಸೊ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಅದ್ರ ಜೊತೆಗೆ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಫ್ಲಿಪ್ಸ್ ಎಲ್ಲ ಮಾಡ್ತಾರೆ ಆದರೆ ಇವತ್ತು ಗೆಟಪ್ ಚೇಂಜ್ ಆಗಿದೆ ಸೊ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ ನನಗೂ ಇದೆ ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ವೈಷ್ಣವಿ ಫ್ರಮ್ ಉಜಿರೆ.
पावितस्थले घरेवलम्ब्य लम्बिताम्बुजङ्गतुङ्गमालिकां ढमड्ढमड्ढमन्निनादमड्ढमर्वयुच्चकार चण्डताण्डवं तनोतु नः शिव शिवम् जटाकटाः सम्भ्रमभ्रमन्निलिम्पनिर्जरी विलोलवीचि वल्लरी विराजमानमूर्धनि धगद्धगज्ज्वलल्ललाटकट्टपावके किशोरचन्द्रशेखरे रति प्रदक्षिणं मम। पार्वती माता ने पृथ्वी को बचाने के लिए राक्षसों का संहार किया। ये देखकर भगवान शिव प्रसन्न हुए और उन्हें अपने अर्ध अंग में समाने का वरदान दिया। इस प्रकार जन्म हुआ एक नए रूप का। ईश्वर सत्य है, सत्य ही शिव है, शिव ही सुंदर है, जीवन जो उजागर है। सत्यं शिवं सुन्दरं, सत्यं शिवं सुन्दरं, सत्यं शिवं ಹಾಯ್ 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 ಹಾಯ್. ಚೆಕ್ ಮಾಡಿದ್ದು ಮೈಕ್ ಸರಿ ಉಂಟಾ ಅಂತ. ಕಣ್ಮುಚ್ಚು. ಏನು ಕಾಣಿಸ್ತಾ ಉಂಟು? ಏನಿಲ್ಲ. ಮತ್ತೆ 3 ಕಣ್ಣು ಉಂಟಿದ್ದು ಸರಿ ಇಲ್ವಾ? ಕಾಣುದಿಲ್ವ ಅದರಲ್ಲಿ? ಕಾಣ್ತದೆ. ಇದರಲ್ಲಿ ಕಾಣ್ತದಾ? ಅದು ನನಗೆ ಮಾತ್ರ ಕಾಣೋದು. ನಿಮಗೆ ಮಾತ್ರ ಎಂತ ಕಾಣು? ಕನ್ನಡಿಯಲ್ಲಿ ನೋಡುವಾಗ್ಲಾ? ಅಲ್ಲ. ಓಕೆ, ಹಾಗಾದ್ರೆ ಕಣ್ಣು ಮುಚ್ಚಿ. ಇದೆಷ್ಟು? ಎಷ್ಟ? ಅವತ್ತೆಂತ ಕಾಣೋದು? ಕಾಣುದಿಲ್ಲ, ಸುಳ್ಳು ಹೇಳೋದಲ್ಲ, ಸುಮ್ಮನೆ ಏನೇನು ಹಚ್ಕೊಂಡು ಬರೋದಲ್ಲ. ಓಕೆ, ಇವತ್ತು ಶಿವನ ಗೆಟಪ್ಪಲ್ಲಿ ಬಂದಿದ್ದೀರಿ. ಸೊ ಯಾವಾಗಲೂ ನಿಮ್ಮದು ಈಗೆಲ್ಲ ಮೂಮೆಂಟ್ಸ್ ಇರುತ್ತೆ. ಇವತ್ತು ಡಿಫ್ರೆಂಟಾಗಿ ಮೂಮೆಂಟ್ಸ್ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಸ್ಪಂದನ ಟಿವಿ ಚಾನಲ್ ಅವರಿಗೆ ಥ್ಯಾಂಕ್ ಯು. ನಾನೇ ಹೇಳ್ತೇನೆ. ಸ್ಪಂದನ ಟಿವಿ ಚಾನಲ್ ಅವರಿಗೆ ಥ್ಯಾಂಕ್ ಯು. ಈ ಅವಕಾಶ ಮಾಡಿಕೊಟ್ಟಂತಹ ಪದ್ಮಶ್ರೀ ಮೇಡಮ್ಗೆ ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು. ಕರೆಕ್ಟಾ? ಮತ್ತು ಫೇಮಸ್ ಆ್ಯಂಕರ್ ಕೀರ್ತಿಗೂ ಥ್ಯಾಂಕ್ ಯು. ಅಲ್ಲ? ಹೌದು ಹೌದು. ಇದೊಂದು ಬಿಟ್ಟು ಮತ್ತೆ ಎಂತ ಕಲ್ಕೊಂಡು ಬರೋದಿಲ್ಲಲ್ಲ ನೀವು? ಹೇಳು ಅದನ್ನು, ಹೇಳು. ಇಲ್ಲ ಇಲ್ಲ ಹೇಳಿ ಹೇಳಿ ಹೇಳಿ. ನಾನೇನು ಕಲಿಯೋದೇ ಇಲ್ಲ. ನೀನೇನು ಕಲಿಯೋದೇ ಇಲ್ವಾ? ಆನ್ ಸ್ಪಾಟ್ ಮಾತಾಡೋದು ಅಲ್ವಾ? ಸೊ ಹೇಳೀಗ, ಹೇಳಬೇಕಲ್ಲ ಸ್ಪಂದನ ಟಿವಿಗೆ ಥ್ಯಾಂಕ್ ಯು. ಹೇಳು. ಹೇಳ್ತೀನಿ. ಹೇಳು. ಸ್ಪಂದನ ಟಿ ವಿಯವರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನದು ಕಾಫಿ ಟೈಮ್ ಸಹ ಮಾಡಿದ್ದೀನಿ ನಾನು. ಆಮೇಲೆ ಇದು ನನಗೆ ತುಂಬ ಖುಷಿ ಆಯಿತು ಈ ಗೆಟಪ್ಪಲ್ಲಿ ಮಾಡಲಿಕ್ಕೆ. ತುಂಬ ಖುಷಿ ಆಯಿತು. ಕಾಫಿ ಟೈಮ್ಗೆ ಬಂದಿದ್ಯಲ್ಲ ನೀನು, ಕಾಫಿ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತಲ್ಲಿ? ನೀವು ಮಾತಾಡೋದು ಚೆನ್ನಾಗಿ. ಅದು ಗೊತ್ತುಂಟು. ಹೇಳಿ 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 ಹೇಳಿ. ಆಮೇಲೆ ತುಂಬ ಖುಷಿ ಆಯಿತು. ವೀಡಿಯೋಸ್ ಎಲ್ಲ ನೋಡಿದ್ರಾ? ನಿಂಗೆ ಅನಿಸ್ಲಿಲ್ವಾ ಕಾಫಿ ಟೈಮ್ಗೆ ಎತ್ತೆ ನೀರ್ಲ ಕೊಡ್ಜೇರು ಅಂತ ಅನಿಸ್ಲಿಲ್ಲ? ಇಲ್ಲಪ್ಪ. ಇಲ್ವಾ? ಸೊ ನೀನು ಇಂಟರ್ವ್ಯೂ ಕೊಟ್ಟಿದ್ದು, ನೀನು ಕ್ವಶನ್ಗೆ ಆನ್ಸರ್ ಮಾಡಿದ್ದು ಎಷ್ಟು ಜನ ನೋಡಿದ್ರೆ, ಏನೆಲ್ಲ ಹೇಳಿದರು? ತುಂಬ ಜನ ನನ್ನ ಹತ್ರ ಹೇಳಿದರು. ಆಮೇಲೆ
ಇನ್ನು ಇಂಪ್ರೂವ್ ಆಗಬೇಕು. ಮಾತಾಡೋದನ್ನ ಗೊತ್ತಾಯ್ತಲ್ಲ ಅವರಿಗೆ, ಅದು ಕಷ್ಟ ಆಯ್ತು ಎಷ್ಟು ಮಾತಾಡ್ಲಿಕ್ಕೆ ನಿನ್ನ ಜೊತೆ. ಓಕೆ, ಇನ್ನು ತುಂಬ ಮಾತಾಡ್ತೀಯಲ್ಲ ನೀನು. ವೆರಿ ಗುಡ್. ಇನ್ನಷ್ಟು ದೊಡ್ಡ ದೊಡ್ಡ ಶೋಸ್ಗೆ ಹೋಗ್ಬೇಕು ನೀನು, ದೊಡ್ಡ ದೊಡ್ಡ ಇಂಟರ್ವ್ಯೂ ಕೊಡ್ಬೇಕು. ಓಕೆನಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇವತ್ತಿನ ಸಂಚಿಕೆ ಅಂತೂ ಜಬರ್ದಸ್ತ್ ಆಗಿತ್ತು. ಯಾಕಂತ ಹೇಳಿದರೆ ಅಲ್ಟಿಮೇಟ್ ಟ್ಯಾಲೆಂಟ್ಗಳು ಒಂದೇ ಎಪಿಸೋಡಲ್ಲಿ. ಸೊ ನನ್ನ ಕಣ್ಣಿಗಂತೂ ಹಬ್ಬ, ನಿಮ್ಮ ಕಣ್ಣಿಗೂ ಕೂಡ ಹಬ್ಬ ಆಗಿರ್ತದೆ ಅಂತ ಹೇಳ್ತಾ ಹಬ್ಬ ಹೋಗಿ ಹಬ್ಬ ಅನ್ನುವಂಥ ಪರ್ಫಾರ್ಮೆನ್ಸ್ ಜೊತೆಗೆ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಮುಂದಿನ ಎಪಿಸೋಡಲ್ಲಿ ಇಂಥ ಸೂಪರ್ ಟ್ಯಾಲೆಂಟ್ಸ್ಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.